ಮಂಗಳೂರು ನಗರದ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಬೆಂಗಳೂರಿನ ಬಿಜಿಎಸ್ ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಸ್ನ ವೈದ್ಯರ ಸಹಭಾಗಿತ್ವದಲ್ಲಿ ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಲಿವರ್ ಕಸಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಸಲಾಗಿದೆ। ಈ ರೀತಿಯಾಗಿ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ತಿಳಿಸಿದ್ದಾರೆ। ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಲಿವರ್ ಅನ್ನು ದಾನವಾಗಿ ಪಡೆದು ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿಗೆ ಅಳವಡಿಸಲಾಗಿದೆ। ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿ ಜೋಡಿಸಲಾಗಿದ್ದು ಈಗ ರೋಗಿ ಸಂಪೂರ್ಣ ಗುಣಮುಖರಾಗಿ ಆರೋಗ್ಯದಿಂದ ಇದ್ದಾರೆ ಅಂತ ಹೇಳಿದರು। ಬೆಂಗಳೂರಿನ ಬಿಜಿಎಸ್ ಕ್ಲಿನಿಕಲ್ಸ್ ಗ್ಲೋಬಲ್ಸ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ಹೆಪಟೋಬಿಲಿಯರಿ ಮತ್ತು ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ನ ಶಸ್ತ್ರಚಿಕಿತ್ಸಾಗಾರದ ಡಾಕ್ಟರ್ ರಾಘವೇಂದ್ರ ಸಿವಿ ಮತ್ತು ಡಾಕ್ಟರ್ ಸುರೇಶ್ ರಾಘವಯ್ಯ, ಡಾಕ್ಟರ್ ದೀಪ್ತಿ ರಾಮಚಂದ್ರ ಹಾಗೂ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ಗಳಾದ ಡಾಕ್ಟರ್ ರೋಹನ್ ಶೆಟ್ಟಿ, ಡಾಕ್ಟರ್ ಅಶ್ವಿನ್ ಆಳ್ವಾ ಅವರ ತಂಡ ಕರಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸಿದೆ ಎಂದು ನೀಡಿದರು। ರೋಗಿಗೆ ಲಿವರ್ ಕಸಿ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು। ಇದಕ್ಕಾಗಿ ಅವರು ನಗರದ ಎಜೆ ಆಸ್ಪತ್ರೆಯಲ್ಲಿ ಕರ್ನಾಟಕ ಕಸಿ ಪ್ರಾಧಿಕಾರದ ಜೀವ ಸಾರ್ಥಕತೆ ಯೋಜನೆ ಅಡಿಯಲ್ಲಿ ಹೆಸರನ್ನು ನೋಂದಾಯಿಸಿದರು। ಟ್ರಾನ್ಸ್ಪ್ಲಾಂಟ್ನ ತಂಡದ ಜೊತೆಗೆ ಅನೇಸ್ಥಿಯಾ ಪರಿಣತ ಮತ್ತು ಕನ್ಸಲ್ಟೆಂಟ್ ಟ್ರಾನ್ಸ್ಪ್ಲಾಂಟ್ ಅನಸ್ಥೆಟಿಕ್ ಡಾಕ್ಟರ್ ಅನಿಂದಿತಾ ತಂಡದಲ್ಲಿದ್ದ ಟ್ರಾನ್ಸ್ಪ್ಲಾಂಟ್ ಅನಸ್ಥೆಟಿಕ್ನ ಡಾಕ್ಟರ್ ಅರುಣ್, ಡಾಕ್ಟರ್ ಗುರುರಾಜ್ ತಂತ್ರಿ, ಡಾಕ್ಟರ್ ತ್ರಿವಿಕ್ರಮ ತಂತ್ರಿ ಅವರ ಸಹಕಾರದಿಂದ 10 ಗಂಟೆಗಳ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿತು ಎಂದು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ವಿವರಿಸಿದರು। ಟೆಸ್ಟ್ಗಳು ಡೋನರ್ ಜಾಸ್ತಿ ಮಾಡ್ತೀವಿ, ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನೀವು ಹೇಳ್ತಾ ಇರೋ ಆಹಾರ ಪದ್ಧತಿ ಯಾವುದೇ ಇರ್ಬೋದು, ಕ್ವಾಲಿಟಿ ಆಫ್ ಲಿವರ್ ಚೆನ್ನಾಗಿರ್ಬೇಕಾಗುತ್ತೆ। ಅದನ್ನ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಸ್ಟೇಟೋಸಿಸ್ ಅಂತ ಹೇಳ್ತೀವಿ ಅದಿರಬಾರ್ದು, ಅಥವಾ ಲಿವರಲ್ಲಿ ಅವ್ರಿಗೆ ಏನು ಡೋನರ್ ಯಾರು ಕೊಡ್ತಾ ಇರೋ ಅವ್ರಿಗೆ ಏನು ಪ್ರಾಬ್ಲಮ್ ಇರಬಾರ್ದು। ಸೊ ಅದನ್ನ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಕೂಲಂಕುಷವಾಗಿ ತುಂಬ ಬ್ಲಡ್ ಟೆಸ್ಟ್ಗಳನ್ನ ನಡೆಯುತ್ತೆ। ಅದರ ಜೊತೆಗೆ ಅವಶ್ಯಕತೆ ಬಿದ್ದರೆ ಲಿವರ್ ಬಯಾಪ್ಸಿನೂ ಮಾಡೋ ಸಾಧ್ಯತೆಗಳಿರುತ್ತೆ। ಸೊ ಇದೆಲ್ಲ ಟೆಸ್ಟ್ಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ। ಸೊ ನೀವು ಕೇಳಿದಂಗೆ ಆಹಾರ ಪದ್ಧತಿ ರೆಸಿಪಿಯೆಂಟ್ ವೆಜಿಟೇರಿಯನ್ ಆಗಿದ್ರು, ಡೋನರ್ ನಾನ್ ವೆಜಿಟೇರಿಯನ್ ಆಗಿದ್ರು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ। ಮೊದಲನೇ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ನಿಮ್ಮಲ್ಲಿ ಕಳಕಳಿಯ ಮನವಿ ಏನಂದರೆ ಸ್ವಲ್ಪ ಜಾಸ್ತಿ ಮೀಡಿಯಾ ನೋಟಿಸ್ ಕೊಡಿ, ಅಂದರೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ। ಆ್ಯಂಡ್ ನನ್ನ ಹೆಸರು ವಿಜಯ್ ಚಂದ್ರಸಾಲಿ ಅಂತ। ಇದು ಬಿಫೋರ್ ಸರ್ಜರಿ ಏನಿದೆ ನನಗೆ ತುಂಬ ಲಿವರ್ ನೋವು ಇತ್ತು, ಪ್ರಾಬ್ಲಮ್ ಇತ್ತು। ಪ್ರಾಬ್ಲಮ್ ಅಂದರೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಊಟ ಆಗ್ತಾ ಇರಲಿಲ್ಲ, ಆಮೇಲೆ ಒಂಥರ ಟ್ರಾವೆಲಿಂಗಲ್ಲಿ ವೀಕ್ನೆಸ್ ಬರೋದು, ಈ ಥರ ತುಂಬ ಪ್ರಾಬ್ಲಮ್ ಇತ್ತು। ಆಮೇಲೆ ಪೋಸ್ಟ್ ಸರ್ಜರಿ ಇಲ್ಲಿ ಎಜೆ ಹಾಸ್ಪಿಟಲ್ನಲ್ಲಿ ಸರ್ಜರಿ ಆದಮೇಲೆ ಇವಾಗ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ। ಇವಾಗ ದಿನಾಲು ಚೆನ್ನಾಗಿ ನಿದ್ದೆ ಬರುತ್ತೆ, ಊಟ ಮಾಡ್ತೀನಿ। ಹಾಸ್ಪಿಟಲಲ್ಲಿ ಸರ್ಜರಿ ಸಕ್ಸಸ್ಫುಲ್ ಆಗಿ ಚೆನ್ನಾಗಾಯಿತು।